ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಕೊಟ್ಟಿಗೆಗೆ ಬೆಂಕು ತಗುಲಿದ ಪರಿಣಾಮ 2 ಜಾನುವಾರುಗಳು ಸಜೀವವಾಗಿ ದಹನವಾಗಿದ್ದು ಅಪಾರ ಪ್ರಮಾಣದ ಹಾನಿ ಸಂಭವಿಸಿದ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ. ಇಲ್ಲಿನ ರಬಕವಿ ಬನಹಟ್ಟಿ ತಾಲೂಕಿನ ಮದನಮಟ್ಟಿಯ ಬರಮಪ್ಪ ಭಜಪುಲಿ ತಬಗೊಂಡ ಅವರ ಜಮೀನಿನಲ್ಲಿರುವ ದನದ ಕೊಟ್ಟಿಗೆಯಲ್ಲಿ ಈ ಅವಘಡ ಸಂಭವಿಸಿದೆ. ಘಟನೆಯಲ್ಲಿ ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕಲಾಗಿದ್ದ 2 ಜಾನುವಾರುಗಳು ಸಾವನ್ನಪ್ಪಿದ್ದು ಅಪಾರ ನಷ್ಟ ಉಂಟಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಈ ಕುರಿತು ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ. ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕರೆಂಟ್ ವಿದ್ಯುತ್ ತಗಲಿ 2 ಆಕಳು ಸತ್ತವೇನ. 2 ಆಕಳು ಕೂಡ ಒಂದು 1,80,000 ರೂಪಾಯಿ ಆಗ್ತೈತನ. ಒಂದು 60,000 ರೂಪಾಯಿ ಟ್ರಿಪ್ಪಿಂಗ್ ಟೈರ್ ಸುತ್ತೈತನ. ಒಂದು 30,000 ರೂಪಾಯಿ ಕಾಳ ಕಡಿ ಸುತ್ತೈತನ. ಸ್ವಲ್ಪ ಹಾನಿ ಆಗಿತ್ತು. ಟೋಟಲ್ ಒಂದು 4-5 ಲಕ್ಷ ರೂಪಾಯಿ ಮನುಷ್ಯರಿಗೆ ಯಾರಿಗೇನು ತೊಂದರೆ ಆಗುತ್ತೆ. ಇವಾಗ ಆಳ ಇಳ್ದ ಎಲ್ಲ ಬಿಟ್ಟು ಊಟಕ್ಕೆ ಹೋಗಿರೋರು 11:30 ಗಂಟೆ ಕರೆಕ್ಟ್ 11:30 ಗಂಟೆ ಊಟ ಹೋಗಿರೋರ. ಊಟಕ್ಕೆ ಹೋಗಿ ಶಾರ್ಟ್ ಸರ್ಕ್ಯೂಟ್ ಅದು ಕರೆಕ್ಟ್ ಅಂತ. ಶಾರ್ಟ್ ಸರ್ಕ್ಯೂಟ್ ಆಗಿಸಿಂದ ಅದು ಏನಂದ್ರಿ ಅದು ರೌಂದಿ ಇತ್ತು ಬಿತ್ತು. ಅದು ಬಿದ್ದು ನೋಡೇ ಇಲ್ಲ. ಮಗ್ಲನ್ನ ಊರಾಗಿರ್ತಕ್ಕಂಥ ಅಲ್ಲಿ ತೋಟದ ಪಕ್ಕದವ್ರು ಕೂಗಾಡ್ದು ಚೀರಾಡ್ದು ಮಾಡೋಣ ಅದು ಸಮಸ್ಯೆ ಗೊತ್ತಾಗ್ತದೆ. ಓಡಿಗೆ ಒಟ್ಟು ದನಗಳು ಸಟ್ನಾಗ ಉರಿ ಹೋಗಿಬಿಡ್ತಾರೆ. ದನಗಳು ಸಟ್ದಾಗ ಉರಿ ಹೋಗಿ ಸುಮಾರು ಅಲ್ಲಿ ಎಲ್ಲ ದನಗಳು ಸತ್ತಿರೋ ಒಂದು 10-20 ಲಕ್ಷ ರೂಪಾಯಿ ದನಗಳು ಇದ್ದು ಒಳಗವ. ಅವು ಎಲ್ಲ ದನಗೂ ಏನು ಆಗಲಿಲ್ಲ. ಹುಡುಗರು ಓಡಿ ಬಂದಿಂದ ಒಂದು 5-6 ದನಗಳು ಕೋದ್ಬಿಟ್ರು. ಆಮೇಲೆ ಈ 2 ಆಕಳ ಮೇಲೆ ಭಾಳ ಉರಿ ಅವಶ್ಯಕ ಬರೋಣ ಬಿಟ್ಟು ಓಡಿ ಬಂದರು. 2 ಆಕಳತ್ತು ಜರ್ಸಿ ಆಕಳ 2 ಸತ್ತವ್ರು.